ತೋಕೋಟು ಉಲ್ಲಂಪೇಟದ ದುಷ್ಕರ್ಮಿಲು ತೂಕೊರ್ನ ಮೂಜಿ ಬೀಫ್ ಸ್ಟಾಲ್ಲೆಗ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಶೆಟ್ಟಿ ಅಸೇಗೋಡಿ ಶನಿವಾರ ಕಾಂಡೆ ಭೇಟಿ ಕೊರಿಯರು. ಮೂಜಿ ಬೀಫ್ ಸ್ಟಾಲ್ದ ಮಾಲಕರು ಹನೀಫ್ ಅಬ್ದುಲ್ಲಾ ಬೊಕ್ಕ ಅಬ್ದುಲ್ ಖಾದರ್ಡ ಪಾತೆರ್ದು ವಿಷಯನ ತೆರೆಯೋನ್ನ ಸಂತೋಷ್ ಶೆಟ್ರು ಅಕ್ಲೆಗ್ ಪರಿಹಾರ ಒದಗಾವನ ಭರವಸೆ ಕೊಡ್ದು ಸಾಂತ್ವನದ ಪಾತೆರ ಪಂಡಿರು. ಸ್ಟೇಷನ್ ಮೂಜಿ ಅಂಗಡಿ ರೊಟ್ಟಿ ಕೊಡ್ತಾರೆ ಕಂಪ್ಲೇಂಟ್ ಒಂದೊಂದೇ ಕಣಪಡಿ ನಾನು ಕೊಡ್ದು ಹೆಂಗ್ಲು ಹೋಗ್ತಾರೆ 12 ಗಂಟೆಗೆ ಮತ್ತೊಂದು ಗಂಟೆ ಇಂದಿನ ಪಂಡದ ಏರಿಗಳ ಅಂಚಿನ ವಿಷಯದಲ್ಲಿ ಮಾರ್ಕೆಟ್ ಇತ್ತು ₹1 ಬಾಕಿ ಕರಿ 75 ವರ್ಷಡ್ ಈ ಜಾಗೆಡ್ ಮೊಕ್ಲಿನ ಅಮ್ಮೇರ್ನ ಕಾಲರ್ದಲ ಬೀಫ್ ಸ್ಟಾಲ್ ಪಾಡ್ದು ಬ್ಯಾರಮಲ್ ತಂದುಲ್ಲೇರು. ಇತ್ತೆ ಇಂದಿಕ್ ದುಷ್ಕರ್ಮಿಲು ತೂಕೋರ್ದು ವಿಕೃತಿನ್ ತೋಚಾದೇರು ಅಂಚಾದು ಇಂದೇನೆ ನಂಬುದಿತ್ತಿನ ಮೂಜಿ ಜನಕ್ಲ ಇತ್ತೆ ದಿಕ್ಕೆ ತೋಜಂದಿಲಕ ಆತಡು ಮೂಜಿ ದಿನದ ಉಲೈ ತೂಕೋರ್ನ ಕಿಡಿಗೇಡಿ ದುಷ್ಕರ್ಮಿಲನ್ ಪತ್ತೊಡು ಇಚ್ಚಿಂದಾಂಡ ಉಗ್ರ ಪ್ರತಿಭಟನೆ ನಡಪಾವ ಪಂಡದ ಶ್ರೀ ಸಂತೋಷ್ ಶೆಟ್ಟಿ ಅಸೇಗೋಡಿ ತೆರಿಪಾದೇರು. ನಿನ್ನೆ ರಾತ್ರಿ ನಮ್ಮ ಈ ಒಂದು ತೊಕ್ಕೊಟ್ಟಿನ ಒಳಪೇಟೆ ಈ ಒಂದು ಪೇಟೆಯಲ್ಲಿ ನಮ್ಮ ಒಂದು ಈಗಾಗಲೇ ನಮ್ಮ ಈ ಒಂದು ಮಾರ್ಕೆಟ್ ನಿರ್ಮಾಣ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಈ ಮಾರ್ಕೆಟ್ನೊಳಗೆ ಒಂದು 75 ವರ್ಷದ ಇತಿಹಾಸ ಇದೆ ಈ ಒಂದು ಬೀಫ್ ಸ್ಟಾಲ್ ಈ ಜಾಗದಲ್ಲಿ. ಅವರೀಗ ಅದನ್ನು ಮಾಡುವಾಗ ನಮ್ಮ ಈ ಒಂದು ನಗರಸಭೆಯಲ್ಲಿ ಅವರು ಪರ್ಮಿಷನ್ ತೆಗೆದುಕೊಂಡೇ ಸದ್ಯಕ್ಕೆ ಈ ಒಂದು ಮಾರ್ಕೆಟ್ ಆದ ನಂತರ ನಾವು ಮಾಡ್ತೇವೆ ಅಂತ ಬದಿಯಲ್ಲಿ ನಾವು ಒಂದು 3 ಬೀಫ್ ಸ್ಟಾಲ್ ಇತ್ತು ಈ ತೊಕ್ಕೊಟ್ಟಿನಲ್ಲಿ. ನಿನ್ನೆ ರಾತ್ರಿ ಆ ದುಷ್ಕರ್ಮಿಗಳು ಬಂದು ಇದನ್ನು ಬೆಂಕಿ ಕೊಟ್ಟು ಕುರಿಸಿ ಹೋಗಿದ್ದಾರೆ. ನಾವು ಹೇಳುವುದು ಇಷ್ಟೇ, ಅವರಿಗೆ ಅವರ ಕಷ್ಟದಲ್ಲಿ ಅವರ ಒಂದು ಕುಟುಂಬ ಜೀವನ ಮಾಡುವಂಥ ಒಂದು ಈ ಒಂದು ಬೀಫ್ ಸ್ಟಾಲ್ನಲ್ಲಿ ಅವರು ಹೀಗೆ ಬಂದರೆ ಅವರ ಒಂದು ಕುಟುಂಬ ಇಡೀ ದಾರಿಗೆ ಬಂತಿದ್ದು ಅವ್ರ ದಾರಿಗೆ ಬಂದ ಸಂದರ್ಭ ಆದ ಕಾರಣ ಇದಕ್ಕೆ ಅವರಿಗೆ ನ್ಯಾಯ ಸಿಗಬೇಕು. ಯಾರಿಗೆ? ಈ ನಮ್ಮ ಬಂಧುಗಳಿಗೆ, ಈ ಬೀಫ್ ಸ್ಟಾಲ್ ಬಂಧುಗಳಿಗೆ ಅವರಿಗೆ ಇದು ನಮ್ಮ ನ್ಯಾಯ ಸಿಗಬೇಕು. ಇಲ್ಲದಿದ್ದರೆ ನಾವು ಈಗಾಗಲೇ ಈ ಬೀಫ್ ಸ್ಟಾಲ್ನ ಎಲ್ಲರೂ ಹೋಗಿ ಈ ಒಂದು ಎಲ್ಲ ಅಧಿಕಾರಿಗಳಿಗೆ ವಿಸಿಟ್ ಮಾಡಿದ್ದಾರೆ. ಇಲ್ಲಿ ನಗರಸಭೆ ಕಮಿಷನ್ ಇರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳು ಇವರು ಎಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಈಗ ಹೇಳುವುದು ಇಷ್ಟೇ, ಒಂದು 2-3 ದಿವಸದ ಒಳಗೆ ಯಾರ ದುಷ್ಕರ್ಮಿಗಳು ಇದನ್ನು ಅನ್ಯಾಯ ಮಾಡಿದ್ದಾರೆ ಅವರನ್ನು ಹಿಡಿಬೇಕು. ಇಲ್ಲದಿದ್ದರೆ ನಾವು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಈ ಒಂದು ಸಮಿತಿಯಿಂದ ಮತ್ತು ನಮ್ಮ ಎಲ್ಲ ಘಟಕಗಳ ಪಕ್ಷದಿಂದ ದೊಡ್ಡ ರೀತಿಯ ಪ್ರತಿಭಟನೆ ಮಾಡ್ತೇವೆ. ಇಲ್ಲಿ ಅವರಿಗೆ ನ್ಯಾಯ ಸಿಗಬೇಕು. ಯಾರಿಗೆ? ನಮ್ಮ ಬಂಧುಗಳಿಗೆ. ಇಷ್ಟು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್ ಕೋಳಿಚಾನ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆಲ್ವಿನ್ ಡಿಸೋಜಾ, ಸೋಮೇಶ್ವರ ವಲಯ ಕಾಂಗ್ರೆಸ್ ಅಧ್ಯಕ್ಷರು ಕಿಶೋರ್ ಗಟ್ಟಿ,
ಕಾಂಗ್ರೆಸ್ ಪ್ರಮುಖರು ಪದ್ಮನಾಭ ಉಳ್ಳಾಲ್, ರಿಚಾರ್ಡ್ ಉಳ್ಳಾಲ್, ಉಳ್ಳಾಲ ನಗರಸಭಾ ಸದಸ್ಯರು ರವಿಚಂದ್ರ ಗಟ್ಟಿ, ಕುಡ್ಲ ವಿಧಾನಸಭಾ ಇಂಟಕ್ ಅಧ್ಯಕ್ಷರು ಹರೀಶ್ ರಾವ್, ಕುಡ್ಲ ವಿಧಾನಸಭಾ ಯೂತ್ ಇಂಟಕ್ ಅಧ್ಯಕ್ಷರು ಸಿದ್ದಿಕ್, ಪ್ರಧಾನ ಕಾರ್ಯದರ್ಶಿ ಮುಕ್ತಾರ್, ಉಪಾಧ್ಯಕ್ಷರು ತಾಜುದ್ದೀನ್, ಸಿರಾಜ್, ನಿಯಾಜ್, ಕೋಟೆಕಾರ್ ಗ್ರಾಮ ಯೂತ್ ಇಂಟಕ್ ಅಧ್ಯಕ್ಷರು ಆಸಿಫ್ ಇಂಚಿತೆ ಪ್ರಮುಖರು ಈ ಪೊರ್ತು ಒಟ್ಟುಗೆ ಇದ್ದಾರೆ.